ಆತ್ಮಶಕ್ತಿ ಯುವ ಸಂಘದ ಅಧ್ಯಕ್ಷರಾದ ಶ್ರೀ ಚಿತ್ತರಂಜನ್ ಬೋಲಾರ್ ಇವರು ಬಂದಿದ್ದಾರೆ. ಇವರನ್ನು ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಈ ಶಿಬಿರದ ಡಾಕ್ಟರ್ಗಳಾದ ಡಾಕ್ಟರ್ ವಸಂತ್ ಬಂಗೇರ, ಕಣ್ಣಿನ ಸರ್ಜನ್, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇನ್ನೋರ್ವ ಉದ್ಯಮಿ ಲಯನ್ ಜೋಸೆಫ್ ಜಾರ್ಜ್, ಇವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಹಿತೈಷಿ, ನಮ್ಮೊಂದಿಗೆ ಯಾವಾಗಲೂ ಇರುವಂಥ ಡಾಕ್ಟರ್ ಬಿ ಜಿ ಸುವರ್ಣ ಕೂಡ ಆಗಮಿಸ್ತಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾರೆ. ಹಾಗೆ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಗೋಕೃಷ್ಣ ಬಂಗೇರ, ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಸಂಘದ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಆಗಮಿಸಿದಂಥ ಆತ್ಮಶಕ್ತಿ ಯುವ ಸಹಕಾರ ಸಂಘದ ನಿರ್ದೇಶಕರಾದ ಚಂದ್ರಾಸ್ ಮಾರೋಡಿ, ರಮಾಸ್ ಸನೀಲ್, ಗೋಪಾಲ್ ಎಂ, ಶ್ರೀಮತಿ ಉಮಾವತಿ ಹಾಗೂ ಆತ್ಮಶಕ್ತಿ ಯುವ ಸಂಘದ ಸಿಇಒ ಆದ ಸೌಮ್ಯ ಮೇಡಮ್ ಹಾಗೂ ದಿವಾಕರ್, ಇವರೆಲ್ಲ ಈ ಒಂದು ಕಾರ್ಯಕ್ರಮ ಆಗಮಿಸ್ತಾರೆ. ಅವರನ್ನು ಕೂಡ ನಾನು ಸಂಘದ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಲಾರೆನ್ಸ್ ಮತಾಯಿಸ್, ಆರ್ಥೋ ಸ್ಪೆಷಲಿಸ್ಟ್, KS ಹೆಗ್ಡೆ ಹಾಸ್ಪಿಟಲ್, ಇವರು ಕೂಡ ಈಗ ತಾನು ಆಗಮಿಸ್ತಾರೆ. ಅವರನ್ನು ಕೂಡ ನಾನು ಈ ಸಂದರ್ಭ ಸ್ವಾಗತಿಸುತ್ತಾ, ಪ್ರಥಮವಾಗಿ ಪ್ರಾರ್ಥನೆ. सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा. गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः. शिवगिरिशिखराग्रे दिव्यपद्मासनस्थं वरदमभयहस्तं पापविध्वंसपादं सुजननिकरसेव्यं चारुकारुण्यनेत्रं कलिकलुषविनाशं नौमि नारायणाख्यं नौमि नारायणाख्यं नौमि नारायणाख्यं. ಶ್ರೀಮಾನ್ ಚಿತ್ತರಂಜನ್ ಬೋಲಾರ್ ಮೇರೆಗೆ ಸಂಘದ ಮಾನದಿಗೆದ ಕಾಲುಬೊಕ್ಕ ಜನ ಭೂತಮಾಲೆಯನ್ನು ಸಂಘದ ದುರ್ಕಾರ್ಯ ಅಶೋಕ್ ಕುಮಾರ್ ಮೇರ್ಪಾಟ ಗೌರವಿಸಿಕೊಂಡಿದ್ದೇವೆ. ಇನ್ನಿತ ಈ ನಮ್ಮ ಒಂದು ಉಚಿತ ವೈದ್ಯಕೀಯ ಶಿಬಿರವು ಮುಖ್ಯ ವಿದ್ಯಾರಾದಾಗ ಕಲಿಸಿನ KS ಹೆಗ್ಡೆ ಮೆಡಿಕಲ್ ಕಾಲೇಜ್ ಎತ್ತ ಆರ್ಥೋ ವಿಭಾಗದ ಮುಖ್ಯಸ್ಥರಾಯಿನಂಚಿತ್ತಿನ ಡಾಕ್ಟರ್ ಲಾರೆನ್ಸ್ ಮೇರೆಗೆ ಎಂಗ್ಲೆಂಡ್ ಸಂಘದ ಪ್ರೀತಿಪೂರ್ವಕವಾದ ಗೌರವಾಧ್ಯಕ್ಷರ ಇನ್ನಿತ ಈ ಕಾರ್ಯಕ್ರಮದ ಕುಡೋನಿ ಮುಖ್ಯ ವಿಜ್ಞರಾದ ಆಗಮಿಸಿನ ಡಾಕ್ಟರ್ ವಸಂತಿ ಮೇರೆಗೆ ಎಂಗ್ಲೆಂಡ್ ಸಂಘದ ಪ್ರೀತಿಪೂರ್ವಕವಾದ ಕೂತ ಎಂಗ್ಲೆಂಡ್ ಸಂಘದ ಸಂಚಾಲಕಿಯಾಗಿ ಮಹಿಳಾ ಸಮಿತಿ ಸಂಚಾಲಕಿಯಾಗಿ ಶ್ರೀಮತಿ ರೋಹಿಣಿ ಮೇಲ್ಕೊಂಡು ಬಂದು ಸಂಘದ ಪರವಾಗಿ ಈ ಒಂಜಿಯಲ್ಲಿಯ ಕಾರ್ಯಕ್ರಮದ ಕುಡೋನಿ ಮುಖ್ಯ ಭಿನ್ನರಾದ ಆಗಮಿಸಿನ ಎಂಗ್ಲನಾರಾಯಣ ಚಿತ್ತಿನ ಶ್ರೀ ಡಾಕ್ಟರ್ BG ಸುವರ್ಣ ಮೇರೆಗೆ ಎಂಗ್ಲೆಂಡ್ ಸಂಘದ ಪ್ರೀತಿಪೂರ್ವಕ ಕುರ್ಕೊಂಡು ಸಂಘದ ಹಿರಿಯ ಸದಸ್ಯರ ಚಿತ್ತಿನ ಶಂಕರ್ ಸುವರ್ಣ ಮೇಲ್ಕೊಂಡು ಬಂದಿದ್ದೇನೆ. ಇನ್ನಿತ ಕಾರ್ಯಕ್ರಮದ ಕುಡೋನಿ ಮುಖ್ಯ ಮಿತ್ರೆ ಶ್ರೀ ಜೋಸೆಫ್ ಟಿಯಾದಾರ್ ಮೇರೆಗೆ ಸಂಘದ ಪ್ರೀತಿಪೂರ್ವಕ ಪುಷ್ಪನು ಸಂಘದ ಮುತ್ತುಗುರ್ಕರಣ್ಯ ದಾಮೋದರ ಸುವರ್ಣ ಬಂದಿದ್ದೇನೆ. ದಿನ ಆತ್ಮಶಕ್ತಿ ಸಂಘದ ದೀಪ ಉದ್ಘಾಟನೆ ಮಾಡ್ಬೋದು. ಈ ಒಂದು ಉಚಿತ ವೈದ್ಯಕೀಯ ಶಿಬಿರದ ಉದ್ಘಾಟನೆಯನ್ನು ಆಗಮಿಸಿದ ಬಿನ್ನೇರ ಪೂರ ಸೇರಿ ಮಾಡ್ಕೊಳ್ಬೋದು.
ಇಂದಿನ ಒಂದು ಈ ಕುದ್ರೋಳಿ ಯುವಕ ಸಂಘ ಈ ಒಂದು ನಮ್ಮ ಲಾಲ್ಬಾಗ್ ಶಾಖೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಆಯೋಜಿಸಿದ ಆರೋಗ್ಯ ಶಿಬಿರದಲ್ಲಿ ತುಂಬ ಹೆಮ್ಮೆ ಆಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈಗ ತಾನೇ ಮೊನ್ನೆ ಪಡೆದಂತಹ ಕುದ್ರೋಳಿ ಯುವಕ ಸಂಘ ನಮ್ಮ ಒಂದು ಸಹಕಾರ ಸಂಘದ ಜೊತೆಯಲ್ಲಿ ಈ ಒಂದು ಆರೋಗ್ಯ ಶಿಬಿರವನ್ನು ಆಯೋಜಿಸಬೇಕಾಗಿ ಅದರ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಹಾಗೂ ಎಲ್ಲ ಗೋಪಾಲಕೃಷ್ಣರು ಗೌರವಾಧ್ಯಕ್ಷರ ಮಿತ್ರರು ಎಲ್ಲ ಪದಾಧಿಕಾರಿಗಳನ್ನು ನಾನು ಗೌರವಿಸುತ್ತಾ ನಮ್ಮ ಸಂಘದ ಒಂದು ನಿರಂತರ ಒಂದು ಆರೋಗ್ಯ ಶಿಬಿರದ ಯೋಜನೆ ಇದು ನಮ್ಮ ಸಂಘದಿಂದ ನಡೆಯುವಂಥ 44ನೇ ಶಿಬಿರ. ನಾವು ನಿರಂತರವಾಗಿ ಆರೋಗ್ಯ ಶಿಬಿರವನ್ನು ಕಳೆದ 10 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದೇವೆ. ಈ ಶಿಬಿರದಲ್ಲಿ ಹಲವಾರು ಶಿಬಿರಾರ್ಥಿಗಳು ಪ್ರಯೋಜನ ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದರೆ ನಾವು ಈಗಾಗಲೇ ನೀವು ನೋಡಿರ್ಬೋದು, ಡಾಕ್ಟರ್ ವಸಂತ್ ಬಂಗೇರವರಿಗೆ ಗೊತ್ತಿದೆ, ನಮ್ಮ ತುಂಬ ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ ಅವರು. ನಮ್ಮ ಶಿಬಿರಗಳು ಯಶಸ್ವಿಯಾಗಿ ಈಗ 44ನೇ ಈ ಶಿಬಿರ ಸುಮಾರು 10,000ಕ್ಕೂ ಮಿಕ್ಕಿ ನಾವು ಕನ್ನಡಕವನ್ನು ಉಚಿತವಾಗಿ ಈ ಶಿಬಿರಗಳಲ್ಲಿ ವಿತರಿಸ್ತಾ ಬಂದಿದ್ದೇವೆ. ಸುಮಾರು 500ಕ್ಕೂ ಮಿಕ್ಕಿ ಕ್ಯಾಟ್ರಾಕ್ಟ್ ಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ನಮ್ಮೊಂದಿಗೆ ಸಹಕರಿಸಿದಂಥ ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ಸಂಸ್ಥೆಗಳ ಮೂಲಕ ನೆರವಿನಿಂದ ಮಾಡ್ಕೊಂಡು ಬಂದಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಜನರಿಗೆ ಒಂದು ಮುಖ್ಯವಾಗಿ ಬೇಕಾಗುವಂಥದ್ದು ದೃಷ್ಟಿ ಇದ್ದರೆ ಏನನ್ನು ಮಾಡ್ಬೋದು. ಯಾಕಂತ ಹೇಳಿದ್ರೆ ಅದು ಕಾಣಿಲ್ಲ ಅಂತ ಹೇಳಿದ್ರೆ ತುಂಬ ತೊಂದರೆ ಆಗ್ಬೋದು ಮುಂದಿನ ದಿನಗಳಲ್ಲಿ. ಅವರಿಗೆ ಬದುಕಿನಲ್ಲಿ ಎಲ್ಲರೂ ಕೂಡ ಕಣ್ಣಿಗೆ ಮಹತ್ವವನ್ನು ಕೊಡ್ತೇವೆ. ಅದೇ ರೀತಿ ಆರೋಗ್ಯ, ಇಂದು ಕೊರೋನಾ ಬಂದ ನಂತರ ಆರೋಗ್ಯದ ಬಗ್ಗೆ ಎಲ್ಲರೂ ಕಾಳಜಿ ವಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆತ್ಮಶಕ್ತಿ ಸಹಕಾರಿ ಸಂಘವು ತನ್ನ ಸಾಮಾಜಿಕ, ಯಾಕಂತ ಹೇಳಿದ್ರೆ ನಾವು ಆರ್ಥಿಕ ಕ್ಷೇತ್ರದಲ್ಲಿ ಕೂಡ ಹಣ ನಂತರ, ಯಾಕಂತ ಹೇಳಿದ್ರೆ ಆರೋಗ್ಯ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಅದಕ್ಕೆ ಮಹತ್ವ ನೀಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ನಮಗೆ ನಮ್ಮ ಸಹಯೋಗ ನೀಡುವಂಥ ಎಲ್ಲ ವೈದ್ಯಕೀಯ, ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ನಾನು KS ಹೆಗ್ಡೆ ಆಸ್ಪತ್ರೆ ಎಲ್ಲ ನಾನು ಅಧಿಕಾರಿಗಳನ್ನು ಅಥವಾ ಅಲ್ಲಿ ಸಿಬ್ಬಂದಿಗಳನ್ನು ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಆದಿತ್ಯವಾರ ಹೇಳಿದ ಕೂಡಲೇ ಎಲ್ಲಿಗೂ ಬ್ಯುಸಿ ಇರುವಂಥ ದಿವಸ, ವಾರದಲ್ಲಿ ಒಂದು ಫ್ರೀ ಇರುವಂಥ ಈ ಸಂದರ್ಭದಲ್ಲಿ ಕೂಡ ಅಲ್ಲಿ ವೈದ್ಯರುಗಳು ತಮ್ಮ ಸೇವೆಯನ್ನು ನೀಡಲಿಕ್ಕೋಸ್ಕರ ಈ ಆದಿತ್ಯವಾರ ಕೂಡ ನಮ್ಮೊಂದಿಗೆ ಸೇರ್ತಾರೆ, ಅವರ ಕುಟುಂಬ ವರ್ಗವನ್ನು ಬಿಟ್ಟು. ಅದೇ ರೀತಿ ಅವರ ಸಿಬ್ಬಂದಿ ವರ್ಗ ಆಗಲಿ, ನಮ್ಮ ಸಹಕಾರಿ ಸಿಬ್ಬಂದಿ ವರ್ಗ ಕೂಡ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಈ ಕಾರ್ಯಕ್ರಮ ಭಾಗವಹಿಸ್ತಾರೆ. ಇದಕ್ಕೆಲ್ಲ ಕಾರಣ ನಾವು ನೀಡುವಂಥ ಸೇವೆ ಜೊತೆ ನಾವು ಸಮಾಜಮುಖಿ ಕಾರ್ಯವನ್ನು ತೊಡಗಿಸಿಕೊಂಡಾಗ ನಾವು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಈ ಒಂದು ನಮ್ಮ ಸೇವೆಯ ಮೂಲಕ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಆತ್ಮಶಕ್ತಿ ಸಹಕಾರಿ ಸಂಘ ಕೇವಲ 10 ವರ್ಷದಲ್ಲಿ ಈಗಾಗಲೇ 24 ಶಾಖೆ, ಮುಂದಿನ ದಿನಗಳಲ್ಲಿ 25ನೇ ಶಾಖೆ ಕಾಪುವಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಹಾಗೆ ಈ ಸಂಘಕ್ಕೆ ಬರುವಂಥ ಹಲವಾರು ಪ್ರಶಸ್ತಿಗಳು ಕೂಡ ಈ ಒಂದು ಜನರ ಒಂದು ನಮ್ಮ ಬಗ್ಗೆ ಮೆಚ್ಚುಗೆ ಪಡಿಸುವಂಥ ಕಾರಣದಿಂದಾಗಿ ನಮಗೆ ಪ್ರಶಸ್ತಿ ಬಂದಿದೆ. ಈ ಪ್ರಶಸ್ತಿಗಳು ನಾವು ಮುಖ್ಯವಲ್ಲ, ನಾವು ಮಾಡುವ ಸೇವೆ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಗೆ ಸಹಕರಿಸಿದ ಎಲ್ಲ ನಾನು ಸದಸ್ಯರನ್ನು ಹಾಗೂ ಸಾರ್ವಜನಿಕರು ತುಂಬ ನಮ್ಮ ಈ ಸ್ಟ್ಯಾಂಪ್ ಸೇವೆಗಾಗಲಿ ನಾವು ನಿರಂತರವಾಗಿ ಕಳೆದ 9 ವರ್ಷಗಳ ಪ್ರಶಸ್ತಿಯನ್ನು ಪಡೀತಾ ಇದ್ದೇವೆ. ರಾಜ್ಯದಲ್ಲಿ ಅತಿ ಹೆಚ್ಚು ಈ ಸ್ಟ್ಯಾಂಪ್ ಸೇವೆ ನೀಡುವಂಥ ಸಂಸ್ಥೆ ಆತ್ಮಶಕ್ತಿ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಅದೇ ರೀತಿಯಲ್ಲಿ ಹಣಕಾಸಿನ ವ್ಯವಹಾರದಲ್ಲೂ ಕೇವಲ 10 ವರ್ಷದ ಅವಧಿಯಲ್ಲಿ ನಮ್ಮ ಸ್ವಂತ ಒಂದು 10,000 ಚದರ ಅಡಿಯ ಕಟ್ಟಡದೊಂದಿಗೆ ನಾವು ನೀಡುವಂಥ ಸೇವೆಗೆ ಹಲವಾರು ನಮ್ಮ ಜನರು ನಮ್ಮ ಪ್ರೋತ್ಸಾಹಿಸಿದ ಅವರೆಲ್ಲರೂ ಸರಿಸುತ್ತಾ ಈ ಸಂದರ್ಭದಲ್ಲಿ ಈ ಒಂದು ಶಿಬಿರವನ್ನು ಆಯೋಜಿಸಲಿಕ್ಕೆ ಮುಂದೆ ಬಂದಂಥ ಕುದ್ರೋಳಿ ಯುವಕ ಸಂಘ ಹಾಗೂ ಇಲ್ಲಿಯ KS ಹೆಗ್ಡೆ ಆಸ್ಪತ್ರೆಯ ಎಲ್ಲ ನಾನು ಸಿಬ್ಬಂದಿ ವರ್ಗ ಹಾಗೂ ಅಲ್ಲಿಯ ಆಡಳಿತ ಮಂಡಳಿಯನ್ನು ಅಭಿನಂದಿಸುತ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕರ್ತವ್ಯ ಸಲ್ಲಿಸಲು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಗೂ ತುಂಬ ಹೆಮ್ಮೆ. ಇಲ್ಲಿ ಅಧ್ಯಕ್ಷರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಮೊನ್ನೆ ತಾನೇ ಪ್ರಮೋಷನ್ ಆಯಿತು. ಈಗ ಈ ಪ್ರಶಸ್ತಿಯು ಕೂಡ ಬಂದಿರುವುದಕ್ಕೆ ಅವರನ್ನು ಗೌರವಿಸಲು ನಾವು ತುಂಬ ಹೆಮ್ಮೆ ಪಡುತ್ತೇವೆ. ಎಲ್ಲ ಪದಾಧಿಕಾರಿಗಳು ಮುಂದೆ ಬರಬೇಕು, ನಮ್ಮ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಇನ್ನಿತ ಈ ಕುದ್ರೋಳಿ ಯುವಕ ಸಂಘ ರಿಜಿಸ್ಟರ್ಡ್ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಬೊಕ್ಕ KS ಹೆಗ್ಡೆ ಮೆಡಿಕಲ್ ಕಾಲೇಜ್ ಮೊಕ್ಲೆನ ಜಂಟಿ ಪ್ರಾಯೋಜಕತ್ವಡು ನಡಪೊನಂಚಿತ್ತಿನ ಈ ಉಚಿತ ವೈದ್ಯಕೀಯ ಶಿಬಿರದ ವಿನ್ನರಾದ ಬತ್ತಿನಂಚಿತ್ತಿನ ರೆಗ್ಲ ಸಂಘದ ಪರವಾದ ಉಡಲ್ ಜಿಂಜಿದಿನ ಸೊಲ್ಮೆಲೇನು ಸಲ್ಲಸಿ ಹೊಂದಲ್ಲೆ ಈ ಕಾರ್ಯಕ್ರಮದ ಮುಖ್ಯ ಬಿನ್ನರಾದ ಬತ್ತಿನಂಚಿತ ಆತ್ಮಶಕ್ತಿ ಸಂಘದ ಶ್ರೀ ಚಿತ್ತರಂಜನ್ ಬೋಳಾರ್ ಮೇರೆಗೆ KS ಹೆಗ್ಡೆ ಹಾಸ್ಪಿಟಲ್ದ ಆರ್ಥೋದ HOD ಆಯ್ನಂಚಿತ್ತಿನ ಡಾಕ್ಟರ್ ಲಾರೆನ್ಸ್ ಮೇರೆಗೆ ಆಪ್ತಮಾಲಜಿದ ಮುಖ್ಯಸ್ಥ ಆಯ್ನಂಚಿತ್ತಿನ ಡಾಕ್ಟರ್ ವಸಂತಿ ಬಂಗೇರ ಮೇರೆಗೆಲ ಅಂಚನೆ ಎಂಕ್ಲನಾರಾಯಣಂಚಿನ ಡಾಕ್ಟರ್ BG ಸುವರ್ಣ ಶ್ರೀ ಜೋಸೆಫ್ ತಿಯಾದಾರ್ ಅಂಚನೆ ಆತ್ಮಶಕ್ತಿ ಸಂಘದ ಪೂರ ನಿರ್ದೇಶಕರಿಗೆಲ್ಲ ಇನ್ನಿತ ಈ ಕಾರ್ಯಕ್ರಮಕ್ಕೂ ಸಹಕಾರ ನೀಡಿನಂಚಿತ್ತಿನ ಮಾತೆರೆಗೆಲ್ಲ ಸಂಘದ ಪರವಾದ ಉಡಲಿಂದ ಸೊಲ್ಮೆಲೆಯನ್ನು ಅರ್ಪಿಸೋದಿಲ್ಲ ನನ್ನ ದುಂಬದ ಉಚಿತ ವೈದ್ಯಕೀಯ ಶಿಬಿರ ನಡಪರೋಣ.